ಸೇತುವೆ ಕುಸಿಯುವ ಹಿನ್ನೆಲೆಯಲ್ಲಿ ಸರ್ಕಾರವು ಸೇತುವೆಗಳ ತಳಭಾಗದಲ್ಲಿ ಮರಳುಗಾರಿಕೆಗೆ ನಿಷೇಧ ಹೇರಿದ್ದು, ಆದರೆ ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕನ್ನು ಸಂಪರ್ಕಿಸುವ ಪೊಳಲಿ ಸಮೀಪದ ಅಡ್ಡೂರು ಸೇತುವೆಯ ತಳಭಾಗದಲ್ಲಿ ಅವ್ಯಾಹತವಾಗಿ ಮರಳುಗಾರಿಕೆ ನಡೆಯುತ್ತಿದೆ. ಪಲ್ಗುಣಿ ನದಿಯಲ್ಲಿ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಸೇರಿದ ಪ್ರದೇಶದಲ್ಲಿ ಮರಳುಗಾರಿಕೆ ನಡೆಯುತ್ತಿದ್ದು, ಈ ಮರಳುಗಾರಿಕೆಯು ಸಕ್ರಮವೇ ಆದರೂ ಸೇತುವೆಯ ತಳಭಾಗದ ಜೊತೆಗೆ ನಿರ್ದಿಷ್ಟವಾದ ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಅವಕಾಶವಿಲ್ಲ. ಈ ಹಿಂದೆ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು. ವೈಜ್ಞಾನಿಕವಾಗಿ ಗಮನಿಸಿದರೂ ಸೇತುವೆ ತಳಭಾಗದಲ್ಲಿ ಮರಳುಗಾರಿಕೆ ನಡೆದಾಗ ನೀರಿನ ಒಳಭಾಗದಲ್ಲಿ ಬೃಹತ್ ಹೊಂಡಗಳು ಸೃಷ್ಟಿಯಾಗಿ ಸೇತುವೆಯ ಪಿಲ್ಲರ್ಗಳು ದುರ್ಬಲಗೊಂಡು ಸೇತುವೆ ಕುಸಿಯುವ ಅಥವಾ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಪ್ರಸ್ತುತ ಅಡ್ಡೂರಿನ ಮರಳುಗಾರಿಕೆಯಿಂದಲೂ ಇಲ್ಲಿನ ಸೇತುವೆಗೆ ಅಪಾಯದ ಸಾಧ್ಯತೆ ಹೆಚ್ಚಿದೆ. ಅಡ್ಡೂರಿನ ಸೇತುವೆ ಪಕ್ಕದಲ್ಲಿ ಉತ್ತರ ಭಾಗದ ಕಾರ್ಮಿಕರನ್ನು ಒಳಗೊಂಡ ತಂಡಗಳು ಮರಳುಗಾರಿಕೆಯಲ್ಲಿ ನಿರತವಾಗಿದ್ದು, ಕಾರ್ಮಿಕರು ನದಿಯ ಮಧ್ಯಭಾಗಕ್ಕೆ ತೆರಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮುಳುಗಿ ಮರಳನ್ನು ದೋಣಿಯಲ್ಲಿ ತುಂಬಿಸಿಕೊಂಡು ಬರ್ತಾರೆ. ಒಂದಷ್ಟು ದೋಣಿಗಳು ಸೇತುವೆಯಿಂದ ಕೊಂಚ ದೂರದಲ್ಲಿ ಮರಳುಗಾರಿಕೆ ನಡೆಸಿದರೆ, ಕೆಲವು ದೋಣಿಗಳು ಸೇತುವೆಯ ತಳಭಾಗದಲ್ಲಿ ನಿಂತಿರುವುದು ಪತ್ತೆಯಾಗಿದೆ.